ಇದೇ ಬರುವ ಫೆಬ್ರವರಿ 15ನೇ ತಾರೀಕು ಬರುವ ಶನಿವಾರದಂದು ಮಂಗಳೂರಿನ ಪುರಭವನದಲ್ಲಿ ಲೋಕಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜನ್ಮ ವರ್ಷಾಚರಣೆಯ ಒಂದು ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಈ ಬಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಾವು ಈಗ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ನಡೆಸಲಿಕ್ಕೆ ಬಂದಿದ್ದೇವೆ. ಮುಖ್ಯವಾಗಿ ನಾವೆಲ್ಲ ತಿಳಿದಂತೆ ಲೋಕಮಾತೆ ಅಹಲ್ಯಾದೇವಿ ಹೋಳ್ಕರ್ ಅವರು ಇವರು ನಮ್ಮ ದೇಶ ಕಂಡ ಒಂದು ಅದ್ಭುತ ಮಹಿಳಾ ಸಾಧಕಿಯರಲ್ಲಿ ಒಬ್ಬರು. ಇವರೊಬ್ಬರು ರಾಜಮಾತೆ. ಇವರ 300ನೇ ಜನ್ಮ ವರ್ಷಾಚರಣೆ ಈ ವರ್ಷದಾದ್ಯಂತ ನಡೆದಿದೆ. ಅದರ ಸಮಾರೋಪ ಸಮಾರಂಭ ಈಗ ಈ ರಾಜ್ಯ ಸಮಿತಿಯ ಒಂದು ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಈಗಾಗಲೇ ನಡೆದಿದ್ದು ಬರುವ ಶನಿವಾರದಂದು ಮಂಗಳೂರಲ್ಲಿ ನಡೆಯಲಿದೆ. ಈ ಅಹಲ್ಯಾ ದೇವಿ ಹೋಳ್ಕರ್ ಅವರ ಬಗ್ಗೆ ಎರಡು ಮಾತು ಹೇಳುವುದಿದ್ರೆ, ಇಂದೋದ ರಾಣಿಯಾಗಿ ತನ್ನ 28 ವರ್ಷಗಳ ಆಡಳಿತದಲ್ಲಿ ರಾಜಕೀಯ, ಧಾರ್ಮಿಕ, ನ್ಯಾಯಪರ, ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣದ ಎಲ್ಲ ಕ್ಷೇತ್ರಗಳಲ್ಲಿ ಶ್ರೇಷ್ಠ ಸಾಧನೆಯನ್ನು ಮಾಡಿದವರು ಇವರು. ಈ ನಿಟ್ಟಿನಲ್ಲಿ ಆದರೆ ಬಹುಶಃ ನಾವೆಲ್ಲ ತಿಳಿದಂತೆ, ನೀವು ಎಲ್ಲರೂ ತಿಳ್ಕೊಂಡಂತೆ ಇವರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಸಿಗುವುದಿಲ್ಲ. ಬೇರೆ ರಾಣಿಯವರಿಗೆ ಸಿಕ್ಕಂಥ ಒಂದು ಏನು ಅವರಿಗೆ ಸಿಕ್ಕಂಥ ಒಂದು ಮಹತ್ವ, ಗೌರವ ಇವರಿಗೆ ಸಿಕ್ಕಿಲ್ಲ. ಗೌರವ ಸಿಕ್ಕಿಲ್ಲ ಅಂತಲ್ಲ, ಆದ್ರೆ ಅವರಿಗೆ ಯಾರಿಗೂ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಇವರ ಒಂದು ಏನು ಸಾಧನೆಗಳಿವೆ ಅದು ಮಹಿಳೆಯರಿಗೆ ಗೊತ್ತಾಗಬೇಕು. ಮುಂದಿನ ಭವಿಷ್ಯದ ಹೆಣ್ಣು ಮಕ್ಕಳಿಗೆ ಗೊತ್ತಾಗಬೇಕು. ಮಹಿಳೆ ಮನಸ್ಸು ಮಾಡಿದ್ರೆ ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ತನ್ನ ಬದುಕಿನ ಮೂಲಕ ತೋರಿಸಿಕೊಂಡಂತ ಅಹಲ್ಯಾಬಾಯಿ ಹೋಳ್ಕರ್ ಅವರ ಬದುಕಿನ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ತಿಳಿವು ಮೂಡಿಸುವುದೇ ಈ ಒಂದು ಒಟ್ಟು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ 300ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ನಡೆದಿವೆ. ಬೇರೆ ಬೇರೆ ರೂಪಗಳಲ್ಲಿ, ಅದು ಕಾರ್ಯಾಗಾರಗಳು ಇರ್ಬೋದು, ಅಥವಾ ಮಾಹಿತಿ ಹಂಚುವಂಥ ಕಾರ್ಯಕ್ರಮಗಳು ಇರ್ಬೋದು, ರಸಪ್ರಶ್ನೆಗಳು ಇರ್ಬೋದು. ಈ ರೀತಿ ಬೇರೆ ಬೇರೆ ಶಾಲೆ ಕಾಲೇಜುಗಳಲ್ಲಿ, ಮಹಿಳಾ ಮಂಡಲಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೆದಿವೆ. ಆಮೇಲೆ ಈಗ ಈ ಎಲ್ಲ ಕಾರ್ಯಕ್ರಮಗಳ ಒಟ್ಟು ಸಮಾರೋಪ ಬರುವ ಫೆಬ್ರವರಿ 15 ನಡೆಯಲಿಕ್ಕಿದೆ. ಈ ಸಮಾರೋಪ ಅಂತ ಹೇಳಿದ್ರೆ ಈ ಒಂದು ವರ್ಷದ ಆಚರಣೆಗೆ ಸಮಾರೋಪವೇ ಹೊರತು ಅಹಲ್ಯಾಬಾಯಿ ಹೋಳ್ಕರ್ ಅವರ ಬದುಕು ಏನಿದೆ ಅದು ನಮಗೆ ಮುಂದಕ್ಕೆ ಎಂದಿಗೂ ನಮಗೆ ಸ್ಫೂರ್ತಿಯಾಗಿರುತ್ತದೆ ಎಂದು ಹೇಳುತ್ತಾ, ಈಗ ನಾಡದು ನಡೆಯಲಿರುವ ಈ ಕಾರ್ಯಕ್ರಮದ ಒಂದಿಷ್ಟು ವಿವರಗಳು. ಬರುವ ಶನಿವಾರ ಬೆಳಿಗ್ಗೆ 9ರಿಂದ ಸಂಜೆ 3 ಗಂಟೆ ತನಕ, ಅಪರಾಹ್ನ 3 ಗಂಟೆ ತನಕ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರಲ್ಲಿ ಮುಖ್ಯವಾಗಿ ಬೆಳಿಗ್ಗೆ ಉದ್ಘಾಟನಾ ಸಮಾರಂಭ, ಆಮೇಲೆ 2 ಚಿಂತನಾಗೋಷ್ಠಿಗಳು, ನಡುವೆ ಅವರ ಬಗ್ಗೆ ಒಂದು ಸಾಕ್ಷ್ಯಚಿತ್ರವನ್ನು ಮಾಡಿದ್ದೇವೆ ನಾವು ಕರ್ನಾಟಕದಿಂದ. ಆ ಸಾಕ್ಷ್ಯಚಿತ್ರ ಅಲ್ಲಿ ಕೂಡಿ ಬರಲಿಕ್ಕಿದೆ. ಆಮೇಲೆ ಸಂಸ್ಕಾರ ಭಾರತಿ ಬೆಂಗಳೂರು ಇವರು ಸಾಂಸ್ಕೃತಿಕ ಕಾರ್ಯಕ್ರಮ, ಅದು ಕೂಡ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನದ ಬಗ್ಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅವರು ನಡೆಸಿಕೊಳ್ಳಿದ್ದಾರೆ. ಮಧ್ಯಾಹ್ನ ಮೇಲೆ 2 ಗಂಟೆಯ ನಂತರ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಇದರಲ್ಲಿ ಬಹಳಷ್ಟು ಸಾಧಕರು, ಮಹಿಳಾ ಸಾಧಕರು ಭಾಗವಹಿಸಲಿದ್ದಾರೆ. ಮುಖ್ಯವಾಗಿ ಡಾಕ್ಟರ್ ಗೀತಾ ರಾಮಾನುಜಂ, ಇವರು ಶಿಕ್ಷಣ ತಜ್ಞರು. ಇವರು ಬೆಳಿಗ್ಗಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಒಂದು ಪ್ರಧಾನ ವಕ್ತಾರರಾಗಿ ತಮ್ಮ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಆಮೇಲಿನ 2 ಚಿಂತನಗೋಷ್ಠಿಗಳು, ಅದರಲ್ಲಿ ಒಂದರಲ್ಲಿ ಶ್ರೀಮತಿ ಬಾನ್ಸುರಿ ಸ್ವರಾಜ್, ಇವರು ದೆಹಲಿಯ ಸಂಸತ್ ಸದಸ್ಯರು, ಇವರು ಭಾಗವಹಿಸಿದ್ದಾರೆ. ಇನ್ನೊಂದರಲ್ಲಿ ಶ್ರೀಮತಿ ಶಿಫಾಲಿ ವೈದ್ಯ, ಪುಣೆಯ ಲೇಖಕರು ಮತ್ತು ಚಿಂತಕರು. ಮುಖ್ಯವಾಗಿ ಇದು ನಾವು ಒಂದು ಒತ್ತು ಏನು ಕೊಡ್ಲಿಕ್ಕೆ ಇದ್ದೇವೆ ಅಂತ ಹೇಳಿದ್ರೆ, ಶಾಲಾ ಕಾಲೇಜುಗಳ ಟೀಚರ್ಗಳು ಅಂದ್ರೆ ಅಧ್ಯಾಪಕರುಗಳು, ಪ್ರಾಧ್ಯಾಪಕರುಗಳು ಮತ್ತು ವಿದ್ಯಾರ್ಥಿಗಳು, ಅವರ ಮೂಲಕ ಅಹಲ್ಯಾಬಾಯಿಯ ಸಾಧನೆ, ಚಿಂತನೆ ಇವನ್ನು ಸಮಾಜಕ್ಕೆ ಹರಡಿಸುವಂತ ಒಂದು ಪ್ರಯತ್ನ. ಈ ನಿಟ್ಟಿನಲ್ಲಿ ಒಂದು ಶಿಕ್ಷಣದ ಏನು ವಿಷಯಗಳು, ಶಿಕ್ಷಣದ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗಾಗಿ ಒಂದು ಗೋಷ್ಠಿ, ಇನ್ನೊಂದು ನಮ್ಮ ಸಾಮಾನ್ಯ ಜನರಲ್ ಪಬ್ಲಿಕ್ ಅಂತ ಏನು ಹೇಳ್ತೇವೆ ಅವರಿಗೆ ಒಂದು ಗೋಷ್ಠಿ. 2 ಗೋಷ್ಠಿಗಳು ನಡೆಯಲಿವೆ. ಆಮೇಲೆ ರ್ಯಾಲಿ ಇದೆ. ಮುಖ್ಯವಾಗಿ ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ, ಒಂದು ದ್ವಿಚಕ್ರ ವಾಹನ ರ್ಯಾಲಿ ನಡೆಯಲಿಕ್ಕಿದೆ. ಹೆಣ್ಣುಮಕ್ಕಳು
ನಮ್ಮ ಜ್ಯೋತಿ ವೃತ್ತದಿಂದ ಪುರಭವನದ ತನಕ ದ್ವಿಚಕ್ರದಲ್ಲಿ ಬರ್ತಾರೆ. ಬೆಳಿಗ್ಗೆ 10 ಗಂಟೆಗೆ ಇದು ನಡೆಯಲಿಕ್ಕಿದೆ. ಅವರು ಅಲ್ಲಿಂದ ಹೊರಟು 10 ಗಂಟೆಗೆ ಹೊರಟು ಒಂದು 10:20 ಹೊತ್ತಿಗೆ ಪುರಭವನಕ್ಕೆ ಬಂದು ಮತ್ತೆ ನಮ್ಮ ಗೋಷ್ಠಿಗಳಲ್ಲಿ ಸೇರಿಕೊಳ್ಳಲಿದ್ದಾರೆ. ಇನ್ನೊಂದು ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ಅಹಲ್ಯಾಬಾಯಿಯವರು ನಾವು ಹೇಳಿದಂತೆ ಮಹಿಳಾ ಸ್ವಾವಲಂಬನೆಗಾಗಿ ಮತ್ತು ಸಬಲೀಕರಣಕ್ಕಾಗಿ ತುಂಬಾ ಕೆಲಸ ಮಾಡಿದವರು. ಇವೆಲ್ಲ ಮಹೇಶ್ವರಿ ಸೀರೆಗಳ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಈ ಮಹೇಶ್ವರಿ ಸೀರೆಯ ಒಂದು ಉದ್ದಿಮೆಯನ್ನು ಪ್ರಾರಂಭಿಸಿದ್ದೇ ಅಹಲ್ಯಾಬಾಯಿಯವರು. ಮಹಿಳೆಯರಿಗೆ ಉದ್ಯೋಗವನ್ನು ದೊರಕಿಸಿಕೊಟ್ಟು ಆ ಮೂಲಕ ಅವರನ್ನು ಸಬಲರನ್ನಾಗಿಸುವ ಒಂದು ಪ್ರಯತ್ನ ಈ ಮಹೇಶ್ವರಿ ಸೀರೆಯನ್ನು ನೇಯುವ ಮೂಲಕ ಅವರು ಮಾಡಿದ್ದಾರೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವು ಮಹಿಳೆಯರಿಂದ, ಉದ್ಯೋಗಿ ಮಹಿಳೆಯರಿಂದ ವಿವಿಧ ರೀತಿಯ ಮಳಿಗೆಗಳನ್ನು ಹಾಕಿದ್ದೇವೆ. ಅದು ಪುರಭವನದ ಒಂದು ಕಡೆ ಇರುತ್ತದೆ. ಒಂದು 10-16 ಬೇರೆ ಬೇರೆ ರೀತಿಯ ಉಡುಪಿ ಸೀರೆಗಳು ಒಂದು ಉದಾಹರಣೆ ಅಂತ ಹೇಳಿದೆ. ಇಂಥ ಮಳಿಗೆಗಳು ಅಲ್ಲಿ ಇರ್ತವೆ. ಮತ್ತೆ ಮಧ್ಯಾಹ್ನ ಭೋಜನ ಪ್ರದರ್ಶಿನಿ ಇದೆ. ಅಹಲ್ಯಾಬಾಯಿಯವರ ಜೀವನದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸುವಂತ ಒಂದು ಸುಂದರವಾದ ಪ್ರದರ್ಶಿನಿ ಪುರಭವನದ ಒಂದು ಕಡೆ ಅಲ್ಲಿ ನಾವು ಹಾಕಿರ್ತೇವೆ. ಆ ಮೂಲಕ ಅದನ್ನು ನೋಡುವ ಮೂಲಕ, ಮಾತು ಕೇಳುವುದು ಒಂದು, ನೋಡುವುದು ಒಂದು, ನೋಡುವ ಮೂಲಕ ಅಲ್ಲಿ ಅವರನ್ನು ತಿಳಿದುಕೊಳ್ಳುವ ಒಂದು ಅವಕಾಶ ಎಲ್ಲರಿಗೂ ಸಿಗ್ಲಿಕ್ಕೆ. ಈ ರೀತಿ ಒಂದು ಉತ್ತಮ ಕಾರ್ಯಕ್ರಮ. ಬಹುಶಃ ನಾವೆಲ್ಲ ಒಪ್ಪುವ ಹಾಗೆ ಇವರ ಬಗ್ಗೆ ನಮ್ಗೆ ಹೆಚ್ಚಿಗೆ ಗೊತ್ತಿಲ್ಲ. ನಮ್ಮ ಇತಿಹಾಸ ಪುಸ್ತಕಗಳಲ್ಲಿ ಎಲ್ಲೋ ಒಂದು ಕಡೆ ಬಂದು ಹೋಗಿರಬಹುದು ಅಹಲ್ಯಾಬಾಯಿ ಅವರ ಹೆಸರು. ಆದರೂ ಅವರು ಮಾಡಿರುವ ಸಾಧನೆ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಭಾರತದಾದ್ಯಂತ, ಕಾಶ್ಮೀರದಿಂದ ನಮ್ಮ ದಕ್ಷಿಣದವರೆಗೆ ಎಷ್ಟೋ ದೇವಸ್ಥಾನಗಳನ್ನು ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ. ಪುನಃ ಮರು ಕಟ್ಟಿದ್ದಾರೆ ಅದನ್ನು. ಇಂಥ ಒಂದು 300 ವರ್ಷಗಳ ಹಿಂದೆ ಒಬ್ಬ ಮಹಿಳೆ ಈ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗಿಯೂ ನಮಗೆಲ್ಲ ಸ್ಫೂರ್ತಿ. ಹೀಗಾಗಿ ನಾವು ಈ ಒಂದು ಸಂದೇಶವನ್ನು ಸಮಾಜಕ್ಕೆ ಮುಟ್ಟಿಸುವ ಒಂದು ಪ್ರಯತ್ನ ಈ ಒಂದು ಕಾರ್ಯಕ್ರಮ ಆದ ಕಾರಣ ನಿಮ್ಗೆಲ್ರಿಗೂ ಇವೆಲ್ಲ ಬಹುಶಃ ಅರ್ಥ ಮಾಡಿಕೊಂಡಿರ್ಬೋದು. ಇದನ್ನು ನಾವು ಯಾಕೆ ಆಚರಿಸ್ತಾ ಇದ್ದೇವೆ, ಇದರ ಹಿಂದಿರುವ ಉದ್ದೇಶ. ಆದ ಕಾರಣ ತಾವೆಲ್ಲರೂ ಈ ಕಾರ್ಯಕ್ರಮದ ಬಗ್ಗೆ ಅಂದ್ರೆ ಸಮಾಜಕ್ಕೆ ಮಾಹಿತಿ ಸಿಗುವಂತಹ ಒಂದು ಕೆಲಸ ಮಾಡಬೇಕಿದ್ರೆ ಅದು ನೀವೇ ಮಾಡಬೇಕು. ಪ್ರಿಂಟ್ ಮೀಡಿಯಾ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು. ನೀವು ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಮಾಜಕ್ಕೆ ತಿಳಿಸುವ ಕೆಲಸ, ಅದರೊಟ್ಟಿಗೆ ಕಾರ್ಯಕ್ರಮದಂದು ಬಂದು ಆ ದಿವಸ ಅಲ್ಲಿಗೆ ಬಂದು ನಮ್ಮೊಂದಿಗೆ ಉಪಸ್ಥಿತರಿದ್ದು ಅದರ ಬಗ್ಗೆ ನಿಮ್ಮದಾದ ಏನು ರಿಪೋರ್ಟ್ಗಳಿವೆ ಅದನ್ನು ಮತ್ತೆ ಸಮಾಜಕ್ಕೆ ತಿಳಿಸಿ ಜನರು ಹೌದು ಹಾಗೆ ಇದು ಒಂದು ಒಳ್ಳೆಯ ವಿಷಯ, ಇದನ್ನು ನಾವು ತಿಳಿದುಕೊಳ್ಳುವಂಥದ್ದು ತುಂಬಾ ಇದೆ ಎಂದು ಅನ್ನಿಸುವಂತಹ ಒಂದು ಪ್ರಯತ್ನವನ್ನು ನೀವು ಮಾಡಬೇಕು. ನಮ್ಮೊಡನೆ ಸೇರಿಕೊಂಡು